ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಸಾವಿತ್ರಿ ಹೆಗಡೆ ಅವರು ತಮ್ಮ ಕೈ ರುಚಿಯನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ತಯಾರಾಗುತ್ತೆ ನೋಡಬೇಕು. ಮೊಟ್ಟ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಧನ್ಯವಾದಗಳು. ಸೊ ಮೇಡಮ್, ನಮಗಿವತ್ತು ಯಾವ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತೀರಿ. ಸೊ ಇನ್ನೊಂದು ಏನು ಹೇಳಬೇಕಂದ್ರೆ, ಲಾಸ್ಟ್ ಟೈಮ್ ನೀವೊಂದು ಅಡುಗೆ ಹೇಳ್ಕೊಟ್ರಿ, ಅದರ ಟೇಸ್ಟ್ ಇನ್ನೂ ಹಾಗೆ ಅಚ್ಚುಳಿಯದೆ ಮನಸ್ಸಲ್ಲಿ ಇದೆ. ಸೊ ಇವಾಗ ಯಾವುದು ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಬೆಳಗಿನ ನಾಷ್ಟಕ್ಕಾದರೂ ಆಗ್ಬಹುದು, ಸಂಜೆ ಆಫೀಸ್ ಬಿಟ್ಟು ಬಂದಾಗ ತಿನ್ನೋದು ಆಗ್ಬಹುದು, ಮತ್ತೆ ಸಂಜೆ ಸ್ನ್ಯಾಕ್ಸ್ ಆದರೂ ಆಗ್ಬಹುದು. ಅದನ್ನ ನಾನು ಇವತ್ತೊಂದು ತೆಳ್ಳೆವು ಅಂತ ಮಾಡಿ ತೋರಿಸ್ತೇನೆ. ತೆಳ್ಳೆವು ಅಂತ ನಮ್ಮ ಅಂದ್ರೆ ತೆಲ್ಲವು ಅಂದ್ರೆ ನಾವು ಅಂದ್ರೆ ತುಳುವಲ್ಲಿ ನೀರು ದೋಸೆಗೆ ತೆಲ್ಲವು ಹೇಳ್ತಾರೆ, ಇಲ್ಲಿ ಹಾಗೆ ಹೇಳ್ತಾರೆ. ನಮ್ಮ ಆಚೆ ಅಕ್ಕಿದು ಇದ್ರೊಳಗೆ ನಾನು ಬಾಳೆ ಎಲೆಯಲ್ಲಿ ನಿಮಗೆ ಪೇಪರ್ ದೋಸೆಯನ್ನು ಮಾಡಿ ತೋರಿಸ್ತೇನೆ, ಸಿಂಪಲ್ ಆಗಿ ನೋಡಬೇಕಾದ್ರೆ. ಸೊ ಅಂದ್ರೆ ನಿಮ್ಮ ಆಚೆ ಅಂದ್ರೆ ಉತ್ತರ ಕನ್ನಡ, ನಮ್ಮದು ಆಚೆ ಉತ್ತರ ಕನ್ನಡ, ಮಂಗಳೂರಲ್ಲ, ತಾಯಿ ಮನೆ, ಅಲ್ಲಿ ಮಾಡೋ ರೀತಿಯ ಸ್ಟೈಲ್ನಲ್ಲಿ ತೆಳ್ಳೆವು ಮಾಡಿ ತೋರಿಸ್ತೇನೆ. ಓ ಓಕೆ ಓಕೆ, ನೋಡಬೇಕು ಹೇಗಿದೆ ಅಂತೇಳಿ. ಸೊ ಇದು ಸ್ವಲ್ಪ ಕುತೂಹಲ. ಸೇಮ್ ಅದೇ ರೀತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತೆ ಗೊತ್ತಿಲ್ಲ. ಸೇಮ್ ಹಾಗೇನೆ. ನಾನು ಅದನ್ನು ಸುಮ್ಮನೆ ಹೀಗೆ ಸೌಟಿನಲ್ಲಿ ಹೀಗೆ ಮಾಡಲ್ಲ, ಬಾಳೆ ಎಲೆಯಲ್ಲಿ ಅದನ್ನು ಹೀಗೆ ಹರಡಿ ತೆಳ್ಳೆವು ಮಾಡಿ ಪೇಪರ್ ದೋಸೆ ಮಾಡಿ ತೋರಿಸ್ತೇನೆ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ಸೊ ಹಾಗಾದರೆ ಕಿಚನ್ಗೆ ಹೋಗೋಣ. ಸೊ ಇದು ತುಂಬ ಕುತೂಹಲ ಅನ್ನಿಸ್ತಾ ಇದೆ. ಎಸ್ ಮೇಡಮ್. ಸೊ ಹಾಗಾದರೆ ತೆಲ್ಲವು ಅಲ್ಲ, ತೆಳ್ಳೆವು. ನಾನು ಅದು ನಾನು ತುಳುವಲ್ಲಿ ಹೇಳಿದ್ದು ತೆಲ್ಲವು. ಕನ್ನಡದಲ್ಲಿ, ನಮ್ಮ ಹಳ್ಳಿ ಭಾಷೆಯಲ್ಲಿ ತೆಳ್ಳೆವು. ಅದಕ್ಕೆ ಮೊದಲಿಗೆ ಒಂಚೂರು ಅಕ್ಕಿ, ಮೆಂತೆ, ಚೂರು ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಅದು ನಾವು ಈ ದಪ್ಪ ದೋಸೆಗೆ ಮಾಡ್ತೀವಲ್ಲ ಹಾಗೇನೆ. ಆದರೂ ಅದನ್ನೇ ನಾನು ಚೂರು ಬರೀ ಅಕ್ಕಿ ಹಾಕಿಲ್ಲ, ಇದನ್ನು ಹಾಕಿದ್ದೇನೆ. ಅಲ್ಲ, ಅದಕ್ಕೆ ಹಾಗಾದ್ರೆ ಎಷ್ಟು ಅಕ್ಕಿ, ಎಷ್ಟು ಉದ್ದಿನ ಬೇಳೆ? 1 ಕಪ್ಪು ಬೌಲಿಗೆ 1 ಬೌಲ್ ಅಕ್ಕಿಗೆ ಅರ್ಧ ಸ್ಪೂನು ಮೆಂತೆ, 1 ಸ್ಪೂನು ಉದ್ದಿನ ಬೇಳೆ ಹಾಕಿದ್ದೇನೆ. ಅರ್ಧ ಸ್ಪೂನ್ ಮೆಂತೆ ಬೇಕು. ಹೌದು, ಅರ್ಧ ಸ್ಪೂನ್ ಮೆಂತೆ. ಸ್ವಲ್ಪ ಮೆಂತೆ ಪರಿಮಳವೇ ಜಾಸ್ತಿ ಗಮ್ ಅಂತ ಬರೋದು ಅದರಲ್ಲಿ. ಅದನ್ನು ನಾವು ಸಿಂಪಲ್ಲಾಗಿ, ಮತ್ತು ಹೆಲ್ದಿ ಕೂಡ ಅಲ್ವಾ, ಈಗ ಸೆಕೆಗಾಲಕ್ಕೆ ಸ್ವಲ್ಪ ತಂಪಾಗಿ ಮಾಡೋದು. ಅದು ಮಾಡ್ಕೊಂಡಿದ್ದೀನಿ. ಈ ನೀರಿರಲಿ, ನೀರು ಚೆನ್ನಾಗಿ ತೊಳೆದಿಟ್ಟಿದ್ದು ನೀರಿರಲಿ. ನೀರು ಬೇಕು. ಯಾವುದೇ ಅಕ್ಕಿ ಆಗ್ಬೋದು, ನಿಮ್ಮ ಕುಚಲಕ್ಕಿ ಅಲ್ಲ, ವೈಟ್ ಅಕ್ಕಿ, ರೇಷನ್ ಅಕ್ಕಿ, ದೋಸೆ ಅಕ್ಕಿ, ಯಾವುದು ಮೆತ್ತಿಗಿನ ಅಕ್ಕಿ ಆದರೆ ಆಯಿತು. ಇದಕ್ಕೊಂದು ಚೂರು ಉಪ್ಪು ಹಾಕ್ತೇನೆ, ಸಾಕು. ಇದಕ್ಕೆ ಇನ್ನೂ ಎಕ್ಸ್ಟ್ರಾ ನೀರು ಬೇಕಂತ ಬೇಡ, ಅಷ್ಟೇ ಸಾಕು. ಸೊ ನುಣ್ಣಗೆ ರುಬ್ಕೊಳ್ಳೋದಿಲ್ಲ, ಅಷ್ಟೇ. ಬೇಗ ಆಗುತ್ತಲ್ಲ.
ನೋಡಿ ಸಾಕು. ನೋಡಿ ಇಷ್ಟಾದರೆ ಸಾಕು. ಪರ್ಫೆಕ್ಟ್ ಅಲ್ಲ. ಇನ್ನು ಇದನ್ನು ಇದಕ್ಕೆ ಹಾಕ್ತೇನೆ. ಹಾಂ, ಇಷ್ಟು ದಪ್ಪ ಇದ್ದರೆ ಸಾಕು, ಸರಿಯಾಗಿದೆ. ಏನು ತೊಂದರೆ ಇಲ್ಲ. ಅದು ರುಬ್ಬಿ ಹಾಗೆ ನೆನೆಯೋದಕ್ಕೆ ಇಟ್ರೂ ತೊಂದರೆ ಇಲ್ವಾ? ಇಟ್ರೂ ತೊಂದರೆ ಇಲ್ಲ. ನಾಳೆ ಮಾಡಿದರೂ ಆಗುತ್ತೆ, ಈಗಲೇ ಮಾಡಿದರೂ ಏನೂ ಆಗಲ್ಲ. ದಿಢೀರ್ ಆದರೆ ಇಟ್ಟರೆ ಹುಳಿ ಬಂದು ಒಂಥರ ಆಗಿಬಿಡುತ್ತೆ. ಇದು ಸ್ಪೆಷಲ್ ಆಗಿ ಒಂಥರ ಘಮ ಘಮ ಮೆಂತ್ಯ ಪರಿಮಳ. ಅಲ್ಲ, ನಾವು ಉದ್ದ ಹಾಕಿರೋದ್ರಿಂದ ಅದು ಸ್ವಲ್ಪ ರೇಸ್ ಆಗ್ತದಲ್ವಾ? ಏನೂ ಆಗಲ್ಲ. ಹಾಂ, ರೇಸ್ ಆದರೂ ತೊಂದರೆ ಇಲ್ಲ, ಆಗದಿದ್ರೂ ಅದು ಸ್ವಲ್ಪ ಮಸಾಲೆ ದೋಸೆ ಥರ ಬರುತ್ತೆ. ಇದಕ್ಕೆ ಇನ್ನೊಂದು ಚೂರು ಗೋಧಿ ಹಿಟ್ಟು ಏನಾದರೂ ಆದರೆ ಪಕ್ಕ ಮಸಾಲೆ ದೋಸೆನೇ. ಪಕ್ಕ ಮಸಾಲೆ ದೋಸೆನೇ ಆಗುತ್ತೆ. ಓಕೆ, ಈಗ ಕಾವಲಿ ಚೆನ್ನಾಗಿದೆ. ಅಂದರೆ ಕಾದ ನಂತರವೇ ಅದನ್ನು ದೋಸೆ ಹಾಕೋದು. ಕಾದ ನಂತರವೇ ಹಾಕಬೇಕು. ಚರ್ರಂತ ಕಾಯಬೇಕು. ಆಗ ನಾನು ಇದನ್ನು ಹೀಗೆ ಒಂದು ಬಾಳೆಲೆ ಇದೆಯಲ್ಲ, ಇದನ್ನು 4 ಫೋಲ್ಡ್ ಮಾಡಿ ಇದನ್ನು ಹೀಗಿಟ್ಟು ನೋಡಿ. ಪೇಪರ್ ದೋಸೆ ನನ್ನ ಹತ್ರ ಮನೆಯಲ್ಲಿ ಬಾಳೆ ಎಲೆ ಇಲ್ಲ, ಇಲ್ಲಿ ನನಗೀಗ ಸಿಕ್ಕಿದೆ, ಅದಕ್ಕೆ ನಾನು ಬಾಳೆ ಎಲೆಯಲ್ಲೇ ಮಾಡ್ತಾಯಿರ್ತೇನೆ. ಇದರಲ್ಲೂ ಆಗುತ್ತೆ. ಅಂದರೆ ಸ್ಪ್ಯಾಟುಲದ್ರಲ್ಲಿನೂ ಕೂಡ ಮಾಡ್ಬೋದು. ಇದೇನು ಕರಗಲ್ಲ, ಹೀಗೆ ಮಾಡ್ಬೋದು. ಸಿಲಿಕಾನ್. ಸಿಲಿಕಾನ್ ತೊಂದರೆ ಇಲ್ಲ. ಎರಡು ರೀತಿಯಲ್ಲೂ ಮಾಡಿ ತೋರಿಸಿ. ಈಗ ಅದು ತುಂಬಾ ಹೌದಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ನಾನು ಅದರಲ್ಲೂ ತೋರಿಸ್ತೇನೆ. ಯಾಕಂದ್ರೆ ಯಾರ ಹತ್ರ ಇಲ್ಲ ಅವ್ರು ಹೇಗೆ ತಯಾರಿಸೋದು ಅದನ್ನು ಬೇಕು. ಯಾರ ಹತ್ರ ಇದೆ ಬಾಳೆ ಸಿಟಿಯಲ್ಲಿ ಬಾಳೆ ಎಲೆ ದಿನ ಯಾರು ತರ್ತಾರೆ? ಹಳ್ಳಿಯಲ್ಲಾದ್ರೆ ಹೋಗ್ತೇವೆ, ತೋಟಕ್ಕೆ ಹೋಗ್ತೇವೆ, ತಂದ್ಬಿಡ್ತೇವೆ. ಇಲ್ಲಿ ಮನೆ ಅಂಗಳದಲ್ಲಿ ಹಿಂದೆ ಎಲ್ಲಾದ್ರೂ ಇದ್ರೂ ಮಾಡ್ಕೊಳ್ಬಹುದು, ಇಲ್ದಿದ್ರೆ ಕಷ್ಟ. ಈ ಎಲೆಲ್ಲಾದ್ರೂ ಆಗ್ಬೋದು, ಹಲಸಿನ ಎಲೆಲ್ಲಾದ್ರೂ ಆಗ್ಬೋದು. ಆದ್ರೆ ಈ ತರ 4 ಫೋಲ್ಡೇ ಬೇಕಾ? ಹೌದು, ಇದರಲ್ಲಿ ಬಿಸಿ ತಾಗುವಾಗ ಅದಕ್ಕೆ ಥಿಕ್ನೆಸ್ಸಿಗೆ ಇದು ಅಕಸ್ಮಾತ್ ಇಲ್ಲ ಅಂದರೆ ತೊಂದರೆ ಇಲ್ಲ. ಇದು ಹುರಿಯೋದನ್ನು ತೆಗಿಬೋದು. ನಾನು ಎರಡರಲ್ಲೂ ಮಾಡಿ ತೋರಿಸ್ತೇನೆ, ನೋಡ್ತಾ ಇರಿ. ಇದು ಆದದ್ದಕ್ಕೆ ಎಣ್ಣೆ ಬೇಡ, ನಾನ್ ಸ್ಟಿಕ್ ಆಗಿರೋದ್ರಿಂದ ಬೇಡ. ನಮ್ಮ ಮನೆಯಲ್ಲಿರೋದು ಈ ಥರದ್ದಲ್ಲ, ಈ ಥರದ್ದು ಇದೆ, ಆದರೆ ಇದರಲ್ಲಿ ಮಾಡಿಲ್ಲ. ಅದರಲ್ಲಿ ಮಾಡ್ತೇವೆ, ಮತ್ತೊಂದ್ರೊಳಗೆ ಮಾಡ್ತೇವೆ, ಕಲ್ಲು ಬಂಡಿಯಲ್ಲಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕಷ್ಟೆ, ತೊಂದರೆ. ಈ ಕಾಸ್ಟ್ ಐರ್ನಲ್ಲಿ ಮಾಡೋದಿದ್ರೆ ವಿಜಯಲಕ್ಷ್ಮಿ ಅವ್ರದ್ದು ಕಾಸ್ಟ್ ಐರನ್ ಇದು ಕಾವಲಿ ಕೂಡ ಇದೆ. ಹೌದಾ? ಅದರಲ್ಲಿ ಕೂಡ ಅದಕ್ಕೆ ಮಾಡಿದ್ರೆ ಎಣ್ಣೆ ಹಾಕಬೇಕಾ ಬೇಡವಾ? ಒಂಚೂರು ಎಣ್ಣೆ ಹಾಕ್ಬೇಕು. ತುಂಬ ಹಚ್ಚಿದ್ರೆ ಹಿಂಗೆ ಹರಡ್ಕೊಂಬ ಇದಾಗ್ಬಿಡುತ್ತೆ, ಗುಳ್ಳೆ ಗುಳ್ಳೆ ಗುಳ್ಳೆ. ಇದೆಲ್ಲ ಆದರೆ ಏನೂ ಆಗೋಲ್ಲ. ತೋರಿಸ್ಲಾ ಒಂದು? ಈಗ ಕಾದಿದೆ ಮಾಡ್ಕೊಳ್ಬೋದು. ಕಾದಿದೆ ನೋಡಿ, ಎಷ್ಟು ಪೇಪರ್ ಹಂಗೆ ಬಂದಿಲ್ವಾ? ಇದು ಜಸ್ಟ್ ಫಸ್ಟ್ ತಿಂದು ಮತ್ತೆ ಮಾಡಿ ತೋರಿಸ್ತೇನೆ. ಇದಕ್ಕೆ ಮುಚ್ಚಲೂಬಹುದು, ಮುಚ್ಚಿದೇನೂ ಇರ್ಬೋದು. ಮುಚ್ಚಿದ್ರೆ ಬೇಗ ಇದಾಗ್ಬಿಡುತ್ತೆ. ಈಗ ನಮಗೆ ಗೊತ್ತಾಗತ್ತಲ್ಲ ಬೆಂದಿದ್ದು, ಹಾಗಾಗಿ ನಾನು ಮುಚ್ಚಿಲ್ಲ ಅಷ್ಟೇ. ಹಾಕಿ ಸಾರಿಸೋದು ಪರಿಮಳ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ಮೆಂತೆ ಘಮ ಘಮ ಬರ್ತಾ ಇಲ್ವಾ? ಉದ್ದಿನ ದೋಸೆಗೂ ನಾವು ಸ್ವಲ್ಪ ಮೆಂತೆ ಹಾಕ್ತೀವಿ, ಅದು ಪರಿಮಳ ಜಾಸ್ತಿ. ಬಿಸಿ ಬಿಸಿ ಚಟ್ನಿ ಜೊತೆ ತಿಂದರೆ, ಚಟ್ನಿ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಬೆಲ್ಲ ತುಪ್ಪ. ನಮ್ಮ ಆಚಾರ ಸ್ವಲ್ಪ ಬೆಲ್ಲ ಪ್ರಿಯರು, ಸ್ವೀಟ್ ಪ್ರಿಯರು. ಸ್ವೀಟ್ ಅಂದರೆ ಸಕ್ಕರೆ ಬೆಲ್ಲ ಆಗಲ್ಲ, ಬೆಲ್ಲ ಅಂದರೆ ಜೋನಿ ಬೆಲ್ಲ ಮನೆಯಲ್ಲೇ ಮಾಡ್ತಾರೆ. ಅದನ್ನು ಇದು ಎರಡೂ ಕಡೆ ಕಾಯಿಸ್ಕೊಳ್ಳೋದ ಒಂದೇ ಸೈ? ಇಲ್ಲ ನೋಡಿ, ಸೊ ಒಂದೇ ಕಡೆ ಕಾಯಿಸ್ಕೊಳ್ಳೋದು ಹಾಕ್ಲೂಬಹುದು. ಆದರೆ ಇದು ನಾನ್ ಸ್ಟಿಕ್ ಆದ್ದರಿಂದ ಅಡಿಯಲ್ಲಿ ಹಿಡಿಯೋ ಸಂಭವ ಜಾಸ್ತಿ ಇದೆ, ಅದಕ್ಕೆ ನಾನು ಹಾಕಿಲ್ಲ ಅಷ್ಟೇ. ನೋಡಿ, ನಿಮಿಷಕ್ಕೊಂದು ದೋಸೆ ಇಷ್ಟೇ ಇದೆ. ಓಹೋ, ಟ್ರೈ ಮಾಡ್ತೀರಾ? ಟ್ರೈ ಮಾಡಬೇಕು. ಹೇಗೆ ಮಾಡೋದು ನೋಡ್ತಾ ಇದ್ದೀನಿ. ಅದೇ ಒಂದೆರಡು ನೀವು ಮಾಡಿದ ತಕ್ಷಣ ನೋಡಿ, ಇಷ್ಟೇ ಹಿಟ್ಟಲ್ಲಿ ಒಂದು 10-15 ದೋಸೆ ಮಾಡ್ಕೊಂಡು ನಾವು ದಪ್ಪದ ಮಾಡಿದರೆ ಇದರಲ್ಲಿ 2 ದೋಸೆ ಆಗುತ್ತೆ, 3 ಮ್ಯಾಕ್ಸಿಮಮ್. ಮಕ್ಕಳಿಗೆ ಗರಿ ಮಸಾಲೆ ದೋಸೆ ಅಂತ ಮಾಡಿಕೊಡ್ಬೋದು ಅಲ್ವಾ? ನೋಡಿ, ಪೇಪರ್ ಥರ ಇದೆ, ಪೇಪರ್ ಥರ ತೆಳುಗು ಹಾಗೆ ಬಂದಿದೆ. ಅದು ಹರಿದಿದೆ, ಪೇಪರ್ ಹರಿದಿದೆ, ಇದು ಪೇಪರ್ ಹರಿದೋಗಿದೆ, ಅದು ಕಾದಿಲ್ಲ. ಅದಕ್ಕೆ ಅಲ್ಲಿ ಈಗ ಮನೆಯಲ್ಲಿ ಒಬ್ಬೊಬ್ಬರು ಬಂದು ಕೂಡಲೇ ನಮ್ಮ ಕಡೆ ಈಗ ನೀವು ಬಂದ್ರಿ, ನಿಮಗೆ ಮಾಡಿಕೊಟ್ವಿ ನೋಡಿ. ಇದನ್ನು ಹೇಗೂ ಮಾಡಿ ತೋರಿಸ್ತೇನೆ ನೋಡಿ. ನೋಡಿ, ಏನೂ ಆಗಲ್ಲ, ಏನೂ ಆಗಲ್ಲ. ಅರೆ ವಾ, ಈಗ ನಾನು ಟ್ರೈ ಮಾಡಲಾ?
ಮಾಡಿ ನಾನು ಮಾಡ್ತಲ್ಲ ಮಾಡಿ ನೀವು ಮಾಡಿ ನಾನು ಮಾಡ್ತೀನಿ ಫಸ್ಟ್ ಹಾಕ್ಲಾ ನಾನೇ ಹಾಕ್ತೀನಿ ಹಾಕಿ ನಾನು ಮಾಡ್ತೀನಿ ಅಂದಮೇಲೆ ನಾನೇ ಎಲ್ಲ ಮಾಡಬೇಕು ಮಾಡಿ ನೋಡೋಣ ಹೇಗೆ ಅಂತ ನಾನು ಮೇಡಮ್ ಈಗ ನಾನು ಮೇಡಮ್ ಆಯ್ತಾ ನಿಮಗೆ ತಕ್ಷಣ ಬೇಗ ಫಾಸ್ಟ್ ಇರಬೇಕಾ ನೀವು ಚೆಲ್ಲಬಾರ್ದು ಹಾಂ ಅಲ್ವಾ ಒಂದೇ ಡೈರೆಕ್ಷನ್ ತಿರುಗಿಸ್ಬೇಕಾ ಹೇಗೂ ಮಾಡ್ಬೋದು ಫಾಸ್ಟ್ ಹೋಗಬೇಕು ಒಂಚೂರಿದಾದರೂ ಅಲ್ಲಿ ಬೆಂದೋಗ್ಬಿಡುತ್ತಲ್ವಾ ಇದು ಸ್ವಲ್ಪ ದಪ್ಪ ಬಂತು ಈ ದಪ್ಪ ಬರಬಾರ್ದು ಅಲ್ಲ ಅಂದರೆ ಪಟ್ಟಂತ ನೀವು ಸಾರಿಸ್ತೀರಲ್ಲ ಹಾಗೆ ಪಟ್ಟಂತ ತಂದುಬಿಡ್ಬೇಕು ಒಂದು ಚೂರಲ್ಲಿ ಬಿಟ್ಟರು ಅಲ್ಲಿ ಬೆಂದೋಗಿ ಮತ್ತೆ ಈಚೆ ಬರಲ್ಲ ಹಿಟ್ಟು ಅಲ್ವಾ ಇದೇ ಥರ ನೀವು ಬರೀ ಅಕ್ಕಿ ಹಲಸಿನಕಾಯಿ ಹಾಕಿ ಮಾಡ್ಬೋದು ಅಕ್ಕಿ ಸೌತೆಕಾಯಿ ಹಾಕಿ ಮಾಡ್ಬೋದು ಅಕ್ಕಿ ಹಲಸಿನಕಾಯಿ ಹಣ್ಣು ಹಾಕ್ಬೋದು ಕಾಯಿನೂ ಹಾಕ್ಬೋದು ನಿಮ್ಮ ಇಷ್ಟ ನಿಮಗೆ ಈಗ ಕಾಯಿ ಸೀಸನ್ ಅಲ್ವಾ ಕಾಯಿ ಹಾಕಿ ಅದಕ್ಕೆ ಕಾಯಿ ಸೊಳೆ ತೆಳ್ಳೆವು ಅಂತ ಹೇಳೋದು ಅಲ್ಲ ಬರುತ್ತೆ ಒಂಚೂರು ನಿಮಗೆ ಆದರೆ ನಂದು ಪೇಪರ್ ಬಂದಿದೆ ಪೇಪರ್ ಮಾತ್ರ ಒಂದು ಕಡೆ ದಪ್ಪ ಬಂತು ತೊಂದರೆ ಇಲ್ಲ ಚೂರು ಸಣ್ಣ ಮಾಡಲಾ ಸೊ ಅಂದರೆ ಯಾವ ತರಕಾರಿ ಕೂಡ ಹಾಕಿ ಸಹ ಮಾಡ್ಬೋದು ಸೋರೆಕಾಯಿ ಹಾಕ್ಬೋದು ಮುಳ್ಳು ಸೌತೆ ಹಾಕ್ಬೋದು ಸಾಂಬಾರು ಸೌತೆ ಹಾಕ್ಬೋದು ಹಲಸಿನಕಾಯಿ ಹಾಕ್ಬೋದು ನೀವು ಬಾಳೆಹಣ್ಣು ಹಾಕ್ಬೋದು ಯಾವುದು ಹಾಕಿ ಬಟ್ ಇದೇ ರೀತಿ ಬರುತ್ತೆ ಅಂಟಲ್ಲ ಏನು ಅಂಟಲ್ಲ ಇದು ನಿಮ್ಮ ನಾನ್ ಸ್ಟಿಕ್ ಕಾವಲಿ ಆಗಿದ್ದಕ್ಕೆ ಇನ್ನೂ ಸೂಪರ್ ಆಗುತ್ತೆ ಅದರಲ್ಲೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಚ್ಚಬೇಕಷ್ಟೆ ನೋಡಿ ಈಗ ಬಾಳೆ ಎಲೆಯಲ್ಲಿ ಮಾಡಿ ತೋರಿಸಿದಲ್ವಾ ಈಗ ಇದರಲ್ಲಿ ಮಾಡಿ ತೋರಿಸ್ತೇನೆ ಆಯ್ತಾ ನೋಡಿ ವಾರವಾ ಇದಂತೂ ಇನ್ನೂ ತುಂಬಾ ಚೆನ್ನಾಗಿ ಇದ್ರೊಳಗೆ ಇದು ಸ್ವಲ್ಪ ಬಳ್ಕಾಡತ್ತಲ್ವಾ ಬಾಳೆ ಎಲೆ ಇದು ನೀಟಾಗಿ ಇದು ಗಟ್ಟಿ ಇದೆ ಅಲ್ವಾ ಅದಕ್ಕೆ ಓಕೆ ಇದನ್ನು ಹೀಗೆ ನೋಡಿ ಇದರಲ್ಲಿ ನಿಮಗೆ ಬರಬಹುದು ಸೊ ಅದೇ ಅದು ಸ್ವಲ್ಪ ದಪ್ಪ ಬಂತು ಅಷ್ಟೇ ನಂತರ ಚೆನ್ನಾಗಿ ಬರಬಹುದು ಬರುತ್ತಪ್ಪ ಫಸ್ಟ್ ಟ್ರಯಲಲ್ಲಿ ಚೆನ್ನಾಗಿ ಮಾಡಲಿಲ್ವಾ ತುಂಬ ಚೆನ್ನಾಗಿ ಮಾಡಿದ್ದೀರಾ ನೋ ಪ್ರಾಬ್ಲಮ್ ಪಾಸ್ ಆಯ್ತಾ ಮಾರ್ಕ್ ಕೊಟ್ಟಿದ್ದೀನಿ ಪಾಸ್ ಆಗುವಷ್ಟು ಮಾಡಲಾ ಇನ್ನು ಸರ್ವ್ ಮಾಡಿ ಬಿಸಿಯಾದ ತೆಳ್ಳೆವು ಮೆಂತೆ ತೆಳ್ಳೆವು ರೆಡಿ ಥ್ಯಾಂಕ್ ಯು ಸೋ ಮಚ್ ನೀವು ಹೇಳಿದ ಪ್ರಕಾರ ಒಳ್ಳೆ ತೆಳ್ಳೆ ಹೂನೇ ಇದೆ ಪೇಪರ್ ಥರ ಅಲ್ಲ ಸೂಪರ್ ಎಷ್ಟು ತೆಳುವಾಗಿ ಬಂದಿದೆ ಸೊ ಆ್ಯಕ್ಚುಲಿ ನೀರು ದೋಸೆನ ಕೆಲವರು ಪೇಪರ್ ಥರ ಹಾಕ್ತಾರೆ ಎಷ್ಟು ಹಾಕಿದ್ರು ಅದು ಸ್ಪ್ರೆಡ್ ಆಗುವಂಥದ್ದು ಇದೆಲ್ಲ ಜಾಸ್ತಿ ಚೂರು ಎಣ್ಣೆ ಹಚ್ಚದಿದ್ರೆ ಹಾಗಲ್ಲ ಇದಕ್ಕೆ ಎಣ್ಣೆ ಹಚ್ಚೋದೇ ಬೇಡ ಹಾಗಾಗಿ ಪೇಪರ್ ಥರ ಬಂದಿದೆ ಉದ್ದಿನ ಹಿಟ್ಟನ್ನು ನಾವು ಅಂದರೆ ಉದ್ದಿನ ದೋಸೆ ಹಿಟ್ಟನ್ನು ಕೂಡ ಇದೇ ರೀತಿ ಮಾಡ್ಬೋದು ಸೂಪರ್ ಬಿಸಿಯಾದ ತೆಳ್ಳೆವು ಏನಪ್ಪ ಉದ್ದಿನ ದೋಸೆದೇ ಹೇಳಿದ್ದಾರೆ ಅಂತ ಹೇಳಿದರೆ ಇದನ್ನು ಹುಯ್ಯುವ ಒಂದು ರೀತಿಯೇ ಡಿಫ್ರೆಂಟ್ ಹಾಗೆ ಎಷ್ಟು ತೆಳುವಾಗಿ ಬಂದಿದೆ ಐ ಆಮ್ ಇಂಪ್ರೆಸ್ಡ್ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಬೇಕು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ ತೆಳ್ಳೆವು ತಯಾರಿಸುವ ವಿಧಾನ ಮೊದಲು 1 ಕಪ್ ಬೆಳ್ತಿಗೆ ಅಕ್ಕಿಗೆ ಅರ್ಧ ಚಮಚದಷ್ಟು ಮೆಂತೆ 1 ಚಮಚ ಉದ್ದಿನ ಬೇಳೆಯನ್ನು 4 ರಿಂದ 5 ಗಂಟೆಗಳ ಕಾಲ ನೆನೆಯಲು ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಹಿಟ್ಟು ಹುಯ್ದು ಬಾಳೆ ಎಲೆಯಲ್ಲಿ ಅಥವಾ ಸ್ಪ್ಯಾಟುಲದಲ್ಲಿ ತೆಳುವಾಗಿ ಸಾರಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ತೆಳ್ಳೆವು ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಸೊ ತೆಳ್ಳೆವು ಏನೋ ರೆಡಿ ಆಯಿತು. ನೆಕ್ಸ್ಟ್ ರೆಸಿಪಿ ಏನು ಅಂತಲೇ ನಾನು ಕೇಳಲಿಲ್ಲ, ಗೊತ್ತಿಲ್ಲ, ಅವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನಾವು ತಗೊಳ್ಳೋಣ ಸಣ್ಣ ಬ್ರೇಕ್. ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಒಂದಂತೂ ಬಿಸಿ ಬಿಸಿ ಆದಂಥ ತೆಳ್ಳೆವು ರೆಡಿ ಆಯಿತು, ಅಷ್ಟೇ ತೆಳ್ಳಗಿದೆ. ಸೊ ಈಗ ಯಾವ ದೋಸೆನ ಏನು ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ?
ದೋಸೆ ತೆಳ್ಳವು ಅಂದರೆ ಅದಕ್ಕೊಂದು ನಂಜು ಅದಕ್ಕೆ ಬೇಡವಾ, ಹಚ್ಕೊಳ್ಳೋಕೆ ಬೇಡವಾ, ಅದಕ್ಕೆ ಒಂದು ಟೊಮೆಟೊ ಚಟ್ನಿ ಮಾಡ್ತೀನಿ. ಒಂದು ಟೊಮ್ಯಾಟೊ ಚಟ್ನಿ. ಇದು ಬರೀ ಅದಕ್ಕೆ ಮಾತ್ರವಾ ಅಥವಾ ಬೇರೆ ಯಾವುದಕ್ಕೂ ಕೂಡ? ಯಾವುದಕ್ಕೂ ನೀವು ಅನ್ನಕ್ಕೆ ಹಾಕಿ ಊಟ ಮಾಡ್ಬೋದು, ಚಪಾತಿ ಜೊತೆ ಹಾಕ್ಬೋದು, ರೊಟ್ಟಿ ಹಾಕ್ಬೋದು, ಯಾವುದಕ್ಕೆ ಬೇಕಾದರೂ, ಮುದ್ದೆ ಜೊತೆ ಬೇಕಾದರೂ ಆಗ್ಬೋದು. ಮಾಡಿ ಇಟ್ಕೊಳ್ಬಹುದಾ ಅಥವಾ ಹೇಗೆ? ಇಟ್ಕೊಳ್ಬೋದು. ಒಂದು 15 ದಿನಕ್ಕೇನೋ ತೊಂದರೆ ಏನಾಗಲ್ಲ. ಅದಕ್ಕೆ ನೀರು ಬೆರೆಸಲ್ಲ, ಹಾಗಾಗಿ ಏನೂ ಆಗಲ್ಲ. ಅದಕ್ಕೆ ನೋಡು. ಈಗ ಕಡಾಯಿ ಬಹುಶಃ ಕಡಿಗೆ ಗ್ಯಾಸ್ ಆನ್ ಮಾಡಿ. ಹಾಂ ಮಾಡಿ. ಅದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೊಳ್ತೇನೆ. ಜಾಸ್ತಿ ಎಣ್ಣೆನು ಬೇಡ, 1-2 ಚಮಚ ಸಾಕು. ಇದಕ್ಕೀಗ ಜಾಸ್ತಿನೂ ಹಾಕ್ಬೋದು, ಚೂರೇನು ಜಾಸ್ತಿ ಹಾಕಿದರೆ ಫ್ಲೇವರ್ ಬರುತ್ತೆ. ಇಲ್ಲ ನಿಮ್ಮ ಹತ್ರ ಕಡಿಮೆ ಇದೆ ಅಂದರೆ ಕಡಿಮೆ, ನಾನು ಸ್ವಲ್ಪ ಜಾಸ್ತಿಯೇ ಉದ್ದಿನಬೇಳೆ ಬೇಳೆ ಹಾಕಿದ್ರೆ ಅದರದೊಂದು ಪರಿಮಳ ಬೇರೆ ಅಲ್ವಾ. ಇದಕ್ಕೆ ಎಳ್ಳು ಸಹ ಹಾಕ್ಬೋದು ನೀವು. ಎಳ್ಳು, ಬಿಳಿ ಎಳ್ಳುವ ಯಾವುದೇ ಎಳ್ಳು ಹಾಕ್ಬೋದು, ತೊಂದರೆ ಇಲ್ಲ. ಇದು ಸ್ವಲ್ಪ ಕೆಂಪಗಾದ್ಮೇಲೆ ಶೇಂಗಾ, ನಾವು ಶೇಂಗಾ ಹೇಳೋದು, ನೀವು ಕಡಲೆ ಬೀಜ ಅಲ್ವಾ? ಕಡಲೆ ಬೀಜ ನೋಡಿ. ಇಷ್ಟಾದಮೇಲೆ ಇದಕ್ಕೆ 1-2-3 ಸ್ಪೂನು, ನೀವು ಎಷ್ಟು ಹಾಕಿದರೂ ಒಳ್ಳೆಯದಾಗತ್ತೆ. ನಾನು ಇದೆಲ್ಲನೂ 1-2 ಸ್ಪೂನ್ ಇತ್ತು, ಅದನ್ನು ಹಾಕಿದ್ದೀನಿ. ಇದು ಒಂಚೂರು ಸಿಡಿಲಿ. ಇದು ಹೇಗೆ ಥಿಕ್ ಚಟ್ನಿನ? ಈ ನಮ್ಮ ಬಾಟಲಲ್ಲಿ ಎಲ್ಲ ಪ್ಯಾಕ್ಟ್ ಸಿಗುತ್ತೆ ಕೆಲವೊಂದು ಚಟ್ನಿ, ಆ ಥರನೇ ಆಗತ್ತೆ. ಇದೇನಿರಲ್ಲ, ತಿಕ್ಕೇನಿರಲ್ಲ. ನೋಡಿ ನೀವು, ನಾನೀಗ ಮಾಡ್ತೇನಲ್ವಾ, ಇದು ಸ್ಮೆಲ್ಲೆಲ್ಲ ಚೆನ್ನಾಗಾಗಿ ಒಂಚೂರು, ಇದು ತೀರಾ ಸಣ್ಣ ಏನಾಗಲ್ಲ, ಬಾಯಲ್ಲಿ ಒಂಚೂರು ಸಿಗ್ತವೆ ಶೇಂಗಾ. ಓಕೆ. ಈಗ ನಮ್ಮ ಬಾಣಲೆ ಭಾರಿ ಚೆನ್ನಾಗಿದೆ. ಚಟಪಟ ನೋಡಿ, ಪಟ 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 ಹಾರಬೇಕದು, ಅಂದರೆ ಹುರಿದಿದೆ ಅಂತ. ಈಗ ಇದಿಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಳ್ತೇನೆ. ಇದಕ್ಕೆ ಮತ್ತೆ ಬೆಳ್ಳುಳ್ಳಿ ಬೇಡ, ಮತ್ತೆ ಏನು ಬೇಡ, ಇಷ್ಟೇ. ಈ ಶೇಂಗಾದ ಪರಿಮಳ ಮತ್ತು ಉದ್ದಿನಬೇಳೆ, ಈರುಳ್ಳಿ, ಇದಿಷ್ಟು ಈರುಳ್ಳಿ ಹಾಕಿದ್ದೀನಿ. ಎಷ್ಟು? ಒಂದು ಈರುಳ್ಳಿ ಸಾಕಾಗುತ್ತೆ? ಒಂದೇ ಹಾಕಿದ್ದೀನಿ. ಒಂದಿಬ್ಬರು ಇದ್ದರೆ ಸಾಕು, ನಿಮ್ಮನೆಗೆ ಜನ ನೋಡಿ ನೀವು ಮಾಡ್ಕೊಳ್ಳಿ. ಈಗ 2-3 ಇದು ಸಾಕು. ಇನ್ನು ತುಂಬ ಇದ್ದಾರೆ ನಿಮಗೆ ನೋಡಿ 5-6 ಎಲ್ಲ ಹಾಕ್ಕೊಳ್ಳಿ. ಮತ್ತು ದಿಢೀರಾಗುತ್ತಲ್ವಾ, ಅಂದರೆ ಮಾಡಿ ಇಟ್ಕೊಳ್ಬೋದು ಅಂತ ಹೇಳಿದರೆ ಈ ವರ್ಕಿಂಗ್ ವಿಮೆನ್ ಆಗಿರಲಿ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಥವಾ ಟ್ರಾವೆಲಿಂಗ್ಗೆ ತಗೊಂಡೋಗ್ಬೋದಾ? ಬಿಸಿ ಮಾಡ್ತಾನೆ ಇರಬೇಕಾ? ಇಲ್ಲ, ಬಿಸಿ ಏನು ಮಾಡಬೇಕಂತಿಲ್ಲ, ತೊಂದರೆ ಇಲ್ಲ. ಈ ಶೇಂಗಾ ಎಲ್ಲ ಹಾಕಿದ್ದಕ್ಕೆ ಒಂದು ಟೇಸ್ಟ್, ನಾವು ಒಂಚೂರು ಬೆಲ್ಲ ಏನಾದರೂ ಹಾಕ್ತೇವೆ, ನೋಡ್ಕೊಳ್ಳಿ. ಶುಗರ್ ಇದ್ದವರು ಅಥವಾ ಇದ್ರೆ ಹಾಕ್ಬೋದು, ಇಲ್ಲದಿದ್ದರೆ ಇಲ್ಲ. ಯಾವಾಗಲೂ ಈ ಟೊಮೆಟೊ ಈರುಳ್ಳಿ ಹಾಕಿದ ಕೂಡಲೇ ಚೂರು ಉಪ್ಪು ಹಾಕಿಬಿಡ್ಬೇಕು, ಆವಾಗ ಬೇಗ ಬೇಯುತ್ತೆ. ಇದೊಂದು ಟ್ರಿಕ್ಕು, ಬೇಗ ಮೆತ್ತಗಾಗ್ತವೆ. ಇಷ್ಟು ಹಾಕ್ತೇನೆ. ಯಾವಾಗೂ ಕರಿಬೇವು ಕ್ಯಾಲ್ಸಿಯಂ ಅಲ್ವಾ, ನೀವು ಜಾಸ್ತಿ ಹಾಕಿದಾಗೆ ರುಚಿ ಜಾಸ್ತಿ. ನಾನು ಯಾವುದೇ ಅಡುಗೆಯಲ್ಲೂ ಬೇವಿನ ಸೊಪ್ಪು ಇಲ್ಲದೆ ಅಡುಗೆನೇ ಮಾಡಲ್ಲ. ನಾನು ಹೇಳಿದೆ ಅಲ್ವಾ, ಆಮೇಲೆ ನೀವು ಎಷ್ಟು ಸ್ಪೀಡ್ ಇದ್ದೀರಿ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ಅಲ್ವಾ. ಸೊ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಅಷ್ಟೇ. ನೋಡಿ ಎಷ್ಟು 2-3 ನಿಮಿಷದಲ್ಲೆಲ್ಲ ನನಗೆ ಚಟ್ನಿಗಾಗುವಂಥದ್ದು ರೆಡಿ ಆಯಿತು. ಇಷ್ಟೇ ಮೆತ್ತಗಾಯ್ತದೆ. ಈಗ ನಿಮ್ಮ ಇದು ಬಾಣಲೆ ಭಾರಿ ಬಿಸಿಗೆ ಒಂಚೂರು ಮುಚ್ಚಿಬಿಟ್ರೆ ಅಲ್ಲಿ ಕೂಡಲೇ ಬಂದಾಗ್ಬಿಡುತ್ತೆ, ಬೆಂದೋಗ್ಬಿಡುತ್ತೆ ಅದು. ಈಗ ಅದು ಒಂಚೂರು ತಣಿದ ಕೂಡಲೇ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋದು, ಫಿನಿಶ್. ಈಗ ತಣಿಬೇಕಲ್ವಾ, ಅದಕ್ಕೆ ನಾವು ಇದ್ರೊಳಗೆ ಟ್ರಾನ್ಸ್ಫರ್ ಮಾಡಿ ಒಂಚೂರು, ಇದು ಬಿಸಿಯೇ ಉಂಟಲ್ಲ ಅದಕ್ಕಾಗಿ ಇದಕ್ಕೆ ಹಾಕಿಬಿಟ್ರೆ ಬೇಗ ತಣಿಲಿ ಅಂತ. ಸೊ ಟೊಮ್ಯಾಟೋನು ಬೆಂದೋಯ್ತು. ಅದಕ್ಕೆ ನೋಡಿ ಆ ಬಿಸಿಗೆ ನೋಡಿ ಹೇಗೆ ಇದಾಗಿದೆ ಅಲ್ವಾ. ಪೂರ್ತಿ ಬೇಯೋವರೆಗೂ ಕುತ್ಕೊಂಡು ಹುರಿಬೇಕು ಅಂತ ಇಲ್ಲ. ಅದರಲ್ಲಿಗೆ ಬಾಡ್ತವೆ, ಅದು ತೊಂದರೆ ಇಲ್ಲ. ಈಗ ಇದು ತಣ್ಣದಿದೆ, ಇದನ್ನು ಮಿಕ್ಸಿ ಜಾರಿಗೆ ಮಾಡ್ಕೊಳ್ಳೋಣ. ಬಟ್ ನೀರೆಲ್ಲ ಏನು ಏನು ಬೇಡ, ಇದೇ ನೀರು ಹಾಳಾಗುತ್ತಲ್ವಾ? ಹೌದು, ನೀರು ಹಾಕಿದ ಕೂಡಲೇ ಎಲ್ಲ ಹಾಳಾಗ್ಬಿಡುತ್ತೆ. ನೀವು ಇದಕ್ಕೆ ಈರುಳ್ಳಿಯೇ ಹಾಕ್ಬೇಕಂತನೂ ಇಲ್ಲ, ಶುಂಠಿ, ಇಂಗು, ಬರೀ ಎಳ್ಳು ಆ ಥರನೂ ಹಾಕ್ಕೊಳ್ಬೋದು.
ನಾನು ಇಲ್ಲಿ ಒಂದು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಆಗ್ತಾವಲ್ವಾ ಕ್ವಾಂಟಿಟಿ ಬರುತ್ತೆ, ತುಂಬ ಏನು ಹಾಕಬೇಕಂತಿಲ್ಲ, ಅದಕ್ಕಾಗಿ. ಸೊ ಇದನ್ನು ಹೀಗೆ ಗ್ರೈಂಡ್ ಮಾಡಿದರೆ ಆಯಿತು. ಅಷ್ಟೇ, ಹಾಗೆ ಗ್ರೈಂಡ್ ಮಾಡಿ ಎಲ್ಲ ಹಾಕಿದ್ದೇವಲ್ಲ. ಹುಳಿಗೆ ಟೊಮೆಟೊ ಇದೆ, ಉಪ್ಪು ಹಾಕಿದ್ದೀವಿ. ನಿಮಗೆ ಸಿಹಿ ಬೇಕಂತ ಆದರೆ ಒಂಚೂರು ಬೆಲ್ಲ ಹಾಕಿಕೊಳ್ಳಿ, ನಾನು ಹಾಕಿಲ್ಲ. ಸರಿ, ಅಷ್ಟೇ. ನೋಡೋಣ, ತರಿಯೇ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸಾಕು, ಇಷ್ಟೇ ನೋಡಿ. ನಿಮ್ಮ ಕರೆಂಟು ಕೂಡ ಉಳಿತಾಯ ಅಲ್ವಾ? ಇಷ್ಟೇ, ಸೂಪರ್ ಆಗಿರುತ್ತೆ. ನೀವು ತಿಂದು ನೋಡಿ ನಮಗೆ ಹೇಳಿ, ಆಯಿತಾ? ಈಗ ತಿನ್ನೋಣ ಒಟ್ಟಿಗೆ. ಸಂಜೆ ನೀವು ಆಫೀಸಿಂದ ಬಂದ ಮೇಲೆ ತಿನ್ಬೋದು, ಅಥವಾ ಹೋಗುವಾಗ ಬೇಕಾದರೂ, ಆಫೀಸಿಗೆ ಹೋಗುವಾಗ ಬೇಕಾದರೂ ಕೊಂಡೋಗ್ಬೋದು. ತೆಳ್ಳೆವಿಗೊಂದು ದಿಢೀರ್ ಟೊಮೆಟೊ ಚಟ್ನಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇರೆ ಏನು ಒಗ್ಗರಣೆ ಏನಿಲ್ಲ, ಅದಕ್ಕೆ ಹುರಿದಿದ್ದೇವಲ್ಲ ಎಲ್ಲನೂ. ಮತ್ತು ಎಣ್ಣೆಯೂ ಕಡಿಮೆ ಖರ್ಚಿದೆ, ಗ್ಯಾಸು ಕಡಿಮೆ ಖರ್ಚಿದೆ, ನಿಮ್ಮ ಕರೆಂಟ್ ಸಹ ಕಡಿಮೆ ಖರ್ಚಲ್ಲಿ ಒಂದು ಚಟ್ನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಯಾವುದೇ ಚಪಾತಿ ದೋಸೆ ಯಾವುದಕ್ಕೂ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಟೊಮ್ಯಾಟೊ ಚಟ್ನಿ, ಸೊ ಪ್ರಿಸರ್ವ್ ಕೂಡ ಮಾಡಿ ಇಟ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಟೊಮ್ಯಾಟೊ ಚಟ್ನಿ ತಯಾರಿಸುವ ವಿಧಾನ: ಮೊದಲಿಗೆ 1-2 ಚಮಚ ಎಣ್ಣೆ ಬಿಸಿ ಮಾಡಿಕೊಂಡು 2ರಿಂದ 3 ಚಮಚದಷ್ಟು ಉದ್ದಿನಬೇಳೆ, 2ರಿಂದ 3 ಚಮಚ ಶೇಂಗಾ ಬೀಜ ಹಾಕಿ ಹುರಿಯಿರಿ. ಉದ್ದಿನಬೇಳೆ ಕೆಂಪಗಾದ ನಂತರ 5 ಹಸಿಮೆಣಸು, ಈರುಳ್ಳಿ, 2 ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದು ತಣ್ಣಗಾದ ನಂತರ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ರುಚಿಕರವಾದ ಟೊಮ್ಯಾಟೊ ಚಟ್ನಿ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಸೊ ಇದು ಕಾಂಬಿನೇಷನ್ ಅಂತ ಹೇಳಿದ್ರಿ. ಹೌದು, ಬಟ್ ನಾನು ಖಾಲಿ ಇದನ್ನೇ ಫಸ್ಟ್ ಟ್ರೈ ಮಾಡಿ ನೋಡೋಣ. ನೋಡಿ ಟೇಸ್ಟ್ ದಿಢೀರ್ ಚಟ್ನಿ. ಸ್ವಲ್ಪ ಸಿಹಿ ಇದ್ರೆ ಬೆಟರ್ ಅಲ್ವಾ? ಆದರೆ ನಾನೆಲ್ಲ ಹಾಕಿಲ್ಲ. ಕೆಲವರಿಗೆ ಆಗತ್ತೆ, ಕೆಲವರಿಗೆ ಆಗಲ್ಲ. ನಮ್ಮ ಮನೇಲಿ ನಾನು ಯಾವತ್ತೂ ಒಂದು ತುಂಡು ಬೆಲ್ಲ ಹಾಕ್ತೇನೆ. ಬೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ. ಸೊ ಬಟ್ ಇದ್ರ ಜೊತೆಗೆ ನೋಡೋಣ. ತಗೊಳ್ಳಿ ಮೇಡಮ್. ತಿಂದು ಹೇಳಿ, ಅದ್ರ ಜೊತೆಗೆ ನೋಡಿ. ಬಿಸಿ ಬಿಸಿ ಇದ್ರೆ ಇಷ್ಟೇ ಸಾಕು. ಬಿಸಿಗೆ ಅಲ್ವಾ? ಬಿಸಿ ಇರುವಾಗ ಅಷ್ಟೇ ಇದ್ರೂ ಸಾಕಾಗುತ್ತೆ. 2 ತಿನ್ನೋರು ತೆಳ್ಳವು 3 ತಿಂತಾರಲ್ವಾ? ಚೆನ್ನಾಗಿದೆಯಾ? ಒಳ್ಳೆ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್ ಇದೆ. ಚಪಾತಿಗೆ ಚೆನ್ನಾಗಿದೆ, ಚಪಾತಿಗೆ ತುಂಬ ಚೆನ್ನಾಗಿದೆ. ಇದ್ರ ಜೊತೆ ಬೇಕಾದರೆ ಕಾಯಿ ಚಟ್ನಿನೂ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಳಿ ನೀವು. ಬಟ್ ಇದೂ ಕೂಡ ಒಳ್ಳೆ ಕಾಂಬಿನೇಷನ್. ಸ್ಪೈಸಿ, ಟ್ಯಾಂಗಿ ಎಲ್ಲವೂ ಕೂಡ ಇದೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಸಿ ಎಟ್ ಟೇಸ್ಟಿ ರೆಸಿಪಿ, ಬೇಗನೆ ಆಗುವಂಥದ್ದಲ್ವಾ? ಥ್ಯಾಂಕ್ ಯು. ಸೊ ಎಷ್ಟೋ ಜನದ್ದು ಬೆಳಗ್ಗೆದು ಬ್ರೇಕ್ಫಾಸ್ಟ್ ಅಂದರೆ ಒಂದು ಟೆನ್ಷನ್, ದಿನ ಏನು ಮಾಡಲಿಯಪ್ಪ ಅಂಥೇಳಿ. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಡಬಲ್ ಸ್ಟಾರ್ ಕುಚ್ಚಲಕ್ಕಿ, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕೇಳ್ಕೊಂಡು. ಥ್ಯಾಂಕ್ ಯು. ಮಸಾಲ ಹಾಕಿ ನೀವು ಕೂಡ ಏನು ಬೇಕಾ ಇದಕ್ಕೂ ಮಾಡ್ಬೋದು, ಏನೂ ಮಾಡ್ಬೋದು. ಹಾಗೆ ಹೇಳಿದರೆ ಸಾಲದು, ನೀವು ಬಂದು ನಮಗೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿ ಬಂದು ನಮಗೆ ಹೇಳಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಸೊ ಬಿಸಿ ದೋಸೆ ಜೊತೆಗೆ ಚಟ್ನಿ ಸೂಪರ್ ಆಗಿತ್ತು. ಸೊ ನಾಳೆಯ ಬೆಳಿಗ್ಗೆ ಆ ಬ್ರೇಕ್ಫಾಸ್ಟ್ ಟೆನ್ಷನ್ ಮುಗಿತಲ್ಲ, ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. Shh. ಇದು ಹೇಗೆ ಎಲ್ಲ ಗೃಹಿಣಿಯರು
ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.